ಮಂಗಳೂರಿನ ದೇರೆಬೈಲ್ ಕೊಂಚಾಡಿಯಲ್ಲಿರುವ ಸ್ಫೂರ್ತಿ ಶಿಕ್ಷಣ ಸಂಸ್ಥೆಯ ಕಿಂಡರ್ ಜಾಯ್ ಕಿಂಡರ್ ಗಾರ್ಡನ್ ಸ್ಕೂಲ್ನ 5ನೇ ವಾರ್ಷಿಕೋತ್ಸವ ಸಂಭ್ರಮದಿಂದ ನಡೆಯಿತು. ಇನ್ನು ಪುಟಾಣಿ ಮಕ್ಕಳಿಂದ ಮೂಡಿಬಂದ ನಾನಾ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದವರ ಮನರಂಜಿಸಿತು. ನಗರದ ಕೊಂಚಾಡಿ ಮಾಲೆಮರ್ನಲ್ಲಿರುವ ಸ್ಫೂರ್ತಿ ಶಿಕ್ಷಣ ಸಂಸ್ಥೆಯ ಕಿಂಡರ್ ಜಾಯ್ ಕಿಂಡರ್ ಗಾರ್ಡನ್ ಸ್ಕೂಲ್ನ 5ನೇ ವಾರ್ಷಿಕೋತ್ಸವವು ಅದ್ದೂರಿಯಾಗಿ ನಡೆಯಿತು. ಇನ್ನು ಪುಟಾಣಿ ಮಕ್ಕಳಿಂದ ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರನ್ನ ಮನರಂಜಿಸಿತು. ಸಭಾ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಕಾರ್ಕಳ ಶೇಖರ್ ಭಂಡಾರಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ವಿಜೇತ ಪುಟಾಣಿ ಮಕ್ಕಳಿಗೆ ಹಾಸ್ಯ ನಟ ಭೋಜರಾಜ್ ವಾಮಂಜೂರು ಹಾಗೂ ಕಾರ್ಪೊರೇಟರ್ ಶಶಿಧರ್ ಹೆಗ್ಡೆ ಅವರು ಬಹುಮಾನ ನೀಡಿ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಾಸ್ಯ ನಟ ಭೋಜರಾಜ್ ವಾಮಂಜೂರು ಅವರು ಮಕ್ಕಳಲ್ಲಿರುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಕೆಲಸವಾಗಬೇಕು. ಆ ಮೂಲಕ ದೇಶಕ್ಕೆ ಕೀರ್ತಿ ತರುವ ಮೂಲಕ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತಾರೆ ಎಂದು ಅವರು ಹೇಳಿದರು. ಆ ಜೋಕ್ಲಿಗೆ ಪ್ರತಿಭೆಗೆ ಸರಿಯಾದ ಅವಕಾಶ ತಿಕ್ಕೊಂಡ ಆ ಜೋಕುಲು ಒಂಜಿ ಆತ ಎತ್ತರೋಗು ಬಿಳೆಪ ಅಡೆಡ್ಡೆ ಒಂಜಿ ಭರತನಾಟ್ಯ ಡ್ಯಾನ್ಸರ್ ಮಸ್ತ್ ಎಡೆಡ್ಡೆ ಟ್ಯಾಲೆಂಟ್ ಉಪ್ಪುಂಡು ಜೋಕುಲಿಗೆ. ಆ ಜೋಕುಲಿಗೆ ನಮ್ಮ ಸರಿಯಾದ ವೇದಿಕೆ ಸರಿಯಾದ ಪ್ರತಿಭೆಗೆ ಸರಿಯಾದ ಅವಕಾಶ ಮಲ್ತು ಕೊರೋಡು. ಆ ಜೋಕುಲಿಗೆ ಸಪೋರ್ಟ್ ಮಲ್ತಂದಂಡ ಆ ಜೋಕುಲು ಮಸ್ತ್ ನಮ್ಮ ದೇಶದ ಎಡ್ಡೆ ಪುತ್ರ ಕನಪಿನ ಒಂಜಿ ಪ್ರಜೆ ಆಪೇರು ಸಂಶಯ. ಇನ್ನು ಕಾರ್ಪೊರೇಟರ್ ಶಶಿಧರ್ ಹೆಗ್ಡೆ ಅವರು ಮಾತನಾಡಿ ಶಿಕ್ಷಣ ಸಂಸ್ಥೆ ಮಕ್ಕಳಿರುವ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನ ನಿರ್ಮಾಣ ಮಾಡುತ್ತಿದೆ ಎಂದವರು ಹೇಳಿದರು. ಚಿಕ್ಕ ಮಕ್ಕಳನ್ನು 3 ವರ್ಷದಿಂದ 5 ವರ್ಷದ ಒಳಗಿನ ಮಕ್ಕಳನ್ನು ಒಂದು ರೀತಿಯಲ್ಲಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆ ಇರಬಹುದು ಅಥವಾ ಅವರನ್ನು ಪ್ರಾಥಮಿಕ ವಿದ್ಯೆಯಲ್ಲಿಯೇ ಅವರನ್ನು ನಮ್ಮ ಸಮಾಜಕ್ಕೆ ಕೊಡುವಂಥ ಸಂದರ್ಭದಲ್ಲಿ ಎಂಥವರೊಂದಿಗೆ ಇಲ್ಲಿ ಶಿಕ್ಷಣ ಮಾಡುವಂಥ ಶಿಕ್ಷಕರು ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ಖಂಡಿತವಾಗಿಯೂ ವಹಿಸ್ತಾರೆ. ಸ್ಫೂರ್ತಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕಿ ಸಬಿತಾ ಎಸ್ ಪೂಜಾರಿ ಅವರು ಗಣ್ಯರನ್ನ ಸ್ವಾಗತಿಸಿದರು. ಈ ವೇಳೆ ಕಾರ್ಪೊರೇಟರ್ ರಚನಿ ಎಲ್ ಕೋಟ್ಯಾನ್, ಹಿರಿಯ ನ್ಯಾಯವಾದಿ ಹಾಗೂ ಮಕ್ಕಳ ಕಲ್ಯಾಣ ಸಮುದಾಯದ ಅಧ್ಯಕ್ಷೆ ಆಶಾ ನಾಯಕ್, ವಕೀಲರಾದ ದಿವಾಕರ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.